ನಿತ್ಯ ಕಾಡನೆ ಅಲೆದಾಡುವ ಪ್ರದೇಶದಲ್ಲಿ ರಸ್ತೆ ಸಮರ್ಪಕವಿಲ್ಲದ ಕಾರಣ ಅನಾರೋಗ್ಯಕ್ಕೆ ತುತ್ತಾದ ವೃದ್ಧ ಮಹಿಳೆಯೊಬ್ಬರನ್ನ 2 ಕಿಲೋಮೀಟರ್ ದೂರ ಮುಖ್ಯ ರಸ್ತೆಗೆ ಮರದ ಬಡಗಿಗೆ ಬಟ್ಟೆ ಕಟ್ಟಿ ಅದರಲ್ಲಿ ಕುಳ್ಳಿರಿಸಿ ಆಸ್ಪತ್ರೆಗೆ ಕರೆದೊಯ್ದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೂಜಿಬಾಳ್ತಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲ್ಲುಗುಡ್ಡೆ ಸಮೀಪದ ಬಳ್ಳಕ್ಕ ಎಂಬಲ್ಲಿ ನಡೆದಿದೆ. 70 ವರ್ಷದ ಮಹಿಳೆಯೊಬ್ಬರು ಕಾಲು ನೋವಿನಿಂದ ನರಳುತ್ತಾ ಇದ್ದ ಹಿನ್ನೆಲೆ ಒಪ್ಪಿನಂಗಡಿಯ ಆಸ್ಪತ್ರೆಯೊಂದಕ್ಕೆ ತುರ್ತಾಗಿ ಕರೆದೊಯ್ಯಬೇಕಿತ್ತು. ಆದರೆ ರಸ್ತೆ ಇದ್ರೂ ಅಭಿವೃದ್ಧಿ ಕಾರಣ ಹಿನ್ನೆಲೆಯಲ್ಲಿ ವಾಹನ ಓಡಾಟ ಕಷ್ಟಕರವಾಗಿತ್ತು. ಹೀಗಾಗಿ ಕುಟುಂಬಸ್ಥರು ಮರದ ಬಡಿಗಿಗೆ ಬಟ್ಟೆಯೊಂದನ್ನು ಕಟ್ಟಿ ಅದರಲ್ಲಿ ಮಹಿಳೆಯನ್ನ ಕುಳ್ಳಿರಿಸಿ ಏಂಜಿನ ಮುಖ್ಯ ರಸ್ತೆಗೆ ತಲುಪಿದ್ದಾರೆ ಎನ್ನಲಾಗಿದೆ. ಇದೀಗ ವೃದ್ಧ ಮಹಿಳೆಯನ್ನ ಹೊತ್ಕೊಂಡು ಹೋಗ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ನೂಜಿಬಾಳ್ತಿಲ ಕೊನಾಜೆ ಗ್ರಾಮವನ್ನ ಸಂಪರ್ಕಿಸುವ ಪ್ರಮುಖ ರಸ್ತೆ ಇದಾಗಿದ್ದು ಈ ಭಾಗದ ಜನರಿಗೆ ಎಂಜಿನ ಹತ್ತಿರದ ಪೇಟೆಯಾಗಿದೆ. ಇತ್ತೀಚೆಗೆ ಸುರಿದ ಮಹಾಮಳೆಗೆ ಈ ರಸ್ತೆ ಕೆಸರುಮಯವಾದ ಕಾರಣ ಈ ಭಾಗದ ಜನ ತಮ್ಮ ವಾಹನಗಳನ್ನು ಅರ್ಧ ದಾರಿಯಲ್ಲಿ ನಿಲ್ಲಿಸಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ಮನೆ ಸೇರುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೂಜಿಬಾಳ್ತಿಲ ಗ್ರಾಮದ 2ನೇ ವಾರ್ಡ್ನ ಬಲಕ್ಕ ಎಂಬ ಪ್ರದೇಶ. ಒಂದು ಕಡೆ ಹೋದ್ರೆ ಮಾರ್ಗ ಎಲ್ಲ ಮೊನ್ನೆ ತಾನೇ ಬಂದ ಮಳೆಯಿಂದಾಗಿ ಮಾರ್ಗ ಎಲ್ಲ ಕೆಟ್ಟು ಹೋಗಿದೆ. ಆದ್ದರಿಂದ ನಾವು ಇನ್ನೊಂದು ಕಡೆ ಹೋದರೆ ತೋಡಿನ ಸಮಸ್ಯೆ. ಈಗ ನಾವು ಒಂದು ದ್ವೀಪ ರಾಷ್ಟ್ರವಾಗಿ ನಾವು ಇದ್ದೇವೆ. ಕಳೆದ ತಿಂಗಳಲ್ಲಿ ಈ ಭಾಗಕ್ಕೆ ಗಾಡಿ ಬರದಾಗೆ ಇತ್ತು. ಈ ಬಾರಿ ಕಷ್ಟದಲ್ಲಿ ಬೈಕ್ ಮಾತ್ರ ಸಂಚರಿಸ್ತೇವೆ. ಆದರೆ ಇದನ್ನು ನೋಡುವಾಗ ಏನೋ ಒಂದು ಮೂಟೆ ಅಂತ ಗ್ರಹಿಸಬೇಡಿ.